ಸಾವಿತ್ರಿ, ಸಾವಿತ್ರಿ ಮಗ. ಬೀಬೆ ಹೇಳ್ಕೊಂಡಿರಿ ಏನ್ ತಿನ್ಲೇಕಂತ ಒಂಚೂರು ಹತ್ತಿರ ಹೋಗಿ ಕರೀನಿ. ಹತ್ರ ಹೋಗಿ ಹೆಂಗೆ ಕರೋದು ಮರೈತಿ. ಭಾಷೆ ಇತ್ತು ಮನೆಯೊಳಗೆ ಹೋಗಿ ಕರಿಲ್ಲ. ಇವು ಮಾಡೋ ಕೆಲಸಕ್ಕೆ ಕಾಣಿಗೆ ಬೆಳಗ್ಗೆ ಮುಂಚೆ ಎಲ್ಲ ಮನೆ ಸುತ್ತಾಡೋದಾಯ್ತು. ಮತ್ತು ಎಂಥ ಮಗ ಅನ್ಕ ಹಿತ್ಯೋ ಏನೋ ಒಂದು. ನಾ ಮಾತ್ರ ಬೇಕು ಅನ್ಕಂಡು ಕೇಳ್ಕಣ್ಣಲ್ಲ ದೇವ್ರ ಹತ್ರ. ಕುಂತಿಂಗ್ ಕೊಟ್ಟಂಗೆ ಕೊಟ್ಟ ದೇವ್ರ ಕೈಗೆ ತತಾಸ್ತು ಅನ್ಕಂಡು. ನಿಮ್ದೇನು ಇಲ್ಲೇ ಇಲ್ಲಕಂತಲ್ಲ, ನಿಮ್ಮ ಮಗ ಅಲ್ಲ ಅದು. ಮತ್ತೊಂದು ಲಾಯ್ ಕಾಡೋದು ಕಲ್ತಿದೆ. ಮಕ್ಕಳನ್ನ ಹೆಂಗೆ ಬೆಳೆಸ್ಕನ್ಕ ಗೊತ್ತಿಲ್ಲ. ಕಾಣೀಗ ಊರ ಮೇಲೆ ಹೋಯ್ದ ಕಣ. ಹೋಯ್ನೋ ಎಂತ ಆಯಿತು. ಹಂಗಿಂದೊಂದು ಹೇಳ್ಬಿಡಿ ಮಾರ್ರೆ. ನನ್ನ ಮಗನಿಗೆ ಎಂತ ಇಲ್ಲದೆ ಇದ್ರೆ ಸಾಕು ಅಷ್ಟೇ. ಎಲ್ಲರೂ ಇರಲಿ, ನನ್ನ ಮಗನಿಗೆ ಜೀವಕ್ಕೊಂದು ಎಂತ ಇದ್ರೆ ಸಾಕು ಮಾರ್ರೆ. ಅಷ್ಟೇ ನಾ ದೇವ್ರ ಹತ್ರ ಕೇಳ್ಕೊಂಬದು. ಅವಕ್ಕೇನಾಯಿತು ಯಾವಳು ಹಿಂಸುತ್ತೀನೋ ಗೊತ್ತಿತ್ತು. ಎಂತ ಮಾರ್ರೆ ಗೊಣ ಅಂತ್ರಿ. ಈಗ ಜಗಳ ಮಾಡೋ ಟೈಮೇ ಇದೆ. ಕರೀನಿ ನಿಮ್ಮ ತಂಗಿನೊಂದು ಕರೀನಿ ಮಾರ್ರೆ. ಸಾವಿತ್ರಿ, ಸಾವಿತ್ರಿ ಇದು ಹೇಸಿಗೆ ಕೆಲಸ ಎಲ್ಲ ಮಾಡ್ಕೊಂಬ ಅಪ್ಪ ಅಮ್ಮನಿಗೆ ಇಲ್ಲಿ ತಲೆ ಎತ್ಕ ತಿರ್ಕರಿಲ್ಲ. ಇಂಥ ಮಕ್ಕಳು ಎಂತಕ್ಕೆ ಭೂಮಿ ಭಾರ. ಹೋಯ್ಲಿ ಬಿಡಿ, ಎತ್ತಾರೋ ಸಾಯ್ಲಿ, ಅದೇ ಒಳ್ಳೇದು. ಅಣ್ಣ ಬೆಳಗ್ಗೆ ಮುಂಚೆ ಏನು ಎಂತ ಅವು ಹೊತ್ತಿಗೆ ಎಂತ ಆಯ್ತು? ಎಂತ ಒಂಥರ ಆಯ್ತಲ್ಲ ಮುಖ. ಹುಷಾರಿದ್ರ್ಯಾ? ಎಂತ ಇಲ್ಲ, ಎಲ್ಲ ಹುಷಾರಿತ್ತ. ಆಯ್ತಾ ತಿಂಡಿ ಆಯ್ತಾ? ಎಂತ ಮಾಡಿರಿ ತಿಂಡಿ? ಪೂರಿ ಸಾಗು ಮಾಡಿಸಿದ್ದೆ ಅಣ್ಣ ಇವತ್ತು. ಮತ್ತು ಕೆಲಸದವರೆಲ್ಲ ಇದ್ದೀರಿ ಇವತ್ತು. ಎಲ್ಲ ಬೀಜ ಹಾಕುವ ಅನ್ಕಂಡು ತರಕಾರಿ ಬೀಜ ಎಲ್ಲ ತರಿಸಿದೆ. ಈಗ ಹಾಕ್ರಿ, ಇನ್ನೀಗ ಚಳಿಗೆ ಲಾಯ್ಕ್ ಹುಟ್ಟುತ್ತವಲ್ಲ. ಒಂದು ಮಳೆ ಪಪ್ಪಲರಿಗೆ ಅಡ್ಡಿಲ್ಲ, ತರಕಾರಿ ಲಾಯ್ಕ್ ಆಗ್ತು. ಮತ್ತೇನು ಹೊರಗಿನ ತರಕಾರಿ ತರ್ಕಂತಿರೋದಿಲ್ಲ. ಹಂಗಾಗಿ ಒಳಗೆ ಕರು ಅಂದ್ರೆ ಒಳಗೆ ಕರಿಲ್ಲ. ಏಗಳಿಗೆ ಇನ್ನೊಂದು ಹಣ್ಣು ಬಸ್ಸಿಗೊಂದು ನಾನು ಕರ್ಕೋತೆ ಮರೆಯ. ನನ್ನ ಗಂಡ ಇದ್ದೀರಿ ಇದಂದ್ರೆ ಇರಲಿಲ್ಲ ಕಣ್. ಎತ್ಲಾಗೆ ಅವರೇ ಎಲ್ಲ ಓಡಾಡಿಸಿ ಎಲ್ಲ ಮಾಡ್ತಿದ್ದೀರಿ. ಮರೈತಿ ಇಲ್ಲ ಅದ ನಂಗೂ ಹೋಯ್ಕೊಂಬಂಗಿತ್ತು. ಒಂದಲ್ಲ ಒಂದು ತಾಪತ್ರಯ ಮರೈತಿ ಮನೆ ಬದಿ. ನಿಂಗೆ ಗೊತ್ತಲ್ಲ ಗದ್ದೆ ಬೇಸಾಯ ಜೀವನ ಹೆಂಗೆ ಅನ್ಕಂಡು. ನೀನಾರು ಕೆಲಸದಾರನಾರು ಇಡ್ಸ್ಕೊ ಮಾಡ್ಲಕ್ಕೆ ಮರೈತಿ. ಗಂಡಂಗೆ ಒಂದು ಸಂಪಾದನೆ ಇತ್ತು ಅನ್ಕೊಂಡಿತ್ತು. ಹೊರಗಿದ್ರು ದುಡ್ದು ಕೊಡ್ತಾರೆ. ನಮಗೆ ಅದೇ ದುಡ್ಡು ಮೇಲೆ ಎಲ್ಲ ಆಯ್ಕಲ್ಲ. ನೀವು ಇದೇ ಎಲ್ಲ ಕಷ್ಟ ಸುಖ ಮಾತಾಡ್ತಿರ್ತೀಯ, ಬಂದು ವಿಷಯ ಹೇಳ್ತೀರಿಯ ಅಂತ ಅತ್ತಿಗೆ ನೀವಾರ ಹೇಳಿ. ಅವರೇ ಹೇಳ್ಕಂತಿತ್ತ. ಎಂತ ಅಣ್ಣಯ್ಯ ಎಂತ ಆಯ್ತು? ಎಂತ ಒಂಥರ ಇದ್ರಿ ಅಲ್ಲ ಬೆಳಗ್ಗೆ ಮುಂಚೆ. ನೀವು ಸುಮ್ಮನೆ ಬರ್ತಿಲ್ಲ ಮನೆ ಬದಿಗೆ. ಎಂತ ಮರ್ರೆ ಎಂತ? ಮಕ್ಕಳೆಲ್ಲ ಹುಷಾರಿದ್ವಾ? ಹಾಂ, ಮಕ್ಕಳೆಲ್ಲ ಹುಷಾರಿದ್ದು. ಅಮ್ಮ ಹುಷಾರಿದ್ದಾಳಲ್ಲ? ಎಂತ ಅಣ್ಣ ಹೇಳಿ, ನೀ ಹೆದರಿಸ್ಬೇಡಿ ನನಗೆ. ಅದೆಂತಿಲ್ಲ ಸಾವಿತ್ರಿ. ಅದು ಮತ್ತೆ ಎಂತ ಮಾಡ್ತಿದ್ದೆ ಬೆಳಗಿಂದ? ಎಂಥದ್ದು ಎಂತ ಮಾಡ್ತಿದ್ದೆ ಅಂದರೆ ಎಂತ ಹೇಳೋದು ಮಾರೆ? ನೀವು ಬಂದದ್ದು ಎಂತ ಹೇಳಿ? ಅಣ್ಣ ದುಡ್ಡೆಂತರ ಬೇಕಿದ್ದೀತಾ? ಅಯ್ಯೋ ದುಡ್ಡೆಲ್ಲ ಬೇಡ ಮಗ, ದುಡ್ಡೆಲ್ಲ ನಾವು ಯಾವತ್ತರ ನಿನ್ನ ಹತ್ರ ಕೇಂಬಕ್ಕೆ ಬಂದಿತ್ತಾ? ಬೇಡ ದುಡ್ಡೆಲ್ಲ ಬೇಡ. ಎಂತ ಮಾರ್ರೆ ಹೇಳಿ ನೆತ್ಲಾಗ ಎಷ್ಟು ಹೊತ್ತರ ಅಗ್ಲಿ ಮಾಡಬೇಡಿ. ನಂಗೆ ಒಂಥರ ಟೆನ್ಷನ್ ಆಗ್ತಿತ್ತು. ಎಂತ ಹೇಳಿ, ಎಂತ ವಿಷಯ ಅತ್ತಿಗೆ ಹೇಳಿನಿ? ಮತ್ತೆಂತ ಇಲ್ಲ, ಮುಂಜಾ ಈಚೆ ಅಂತಾರೆ ಬಂದಿನ ಬೆಳಗತ್ತಿಗೆ. ಮುಂಜೆ ಎಂತ ಇಲ್ಲಪ್ಪ, ಈ ಮುಂಜೆ ಇಲ್ಲಿ ಎಂತಕ್ಕೆ ಬತ್ತ? ಅವ ಬರ್ದು ಸುಮಾರು ಸಮಯ ಆಯ್ತು. ಇಲ್ಲ ಮುಂಜೆ ಬರಲಿಲ್ಲ, ಒಂದೇ ಹೆಚ್ಚು ಕಮ್ಮಿ ತಿಂಗಳು ಕಳೀತು. ಅವ್ನು ಸುದ್ದಿ ಇಲ್ಲ. ಫೋನ್ ಮಾಡ್ರೆ ಫೋನೇ ಎತ್ತುದಿಲ್ಲ ಅವನು ಈ ನಡುವೆ. ಇಲ್ಲ ಬರಲ್ಲ, ಭಾಳ ಇದಾಯ್ತು. ಇವಳಾರು ಬಂದಿದ್ದಾಳೆ ಮೊನ್ನೆ, ಅವ್ನು ಹೆಂಡ್ತಿ ಶ್ಯಾಮಲ್ನಾರು ಬಂದು ಮೊನ್ನೆ ಅವಳ ಅಣ್ಣ ಅವನ್ನೆಲ್ಲ ಬಂದೆಲ್ಲ ಮಾತಾಡ್ಕೊ ಹೋಯ್ರು. ಇವಂದು ಸುಮಾರು ದಿನ ಆಯ್ತು, ಸುದ್ದಿ ಇಲ್ಲ ಅವನದು. ಅತ್ತಿಗೆ ಎಂತ ಐತೆ ಮರ್ಕಬೇಡಿ. ನಾಯ್ಕಂತ್ಯ ಇನ್ನು ಶುರು ಮಾಡ್ಕೊಂಡಾಯ್ತು ಒಂದು ನಾಟಕ. ಎಲ್ಲಿ ಹೋತಿಲ್ಲ. ಅವನೇನು ಬುದ್ಧಿ ಭಾಷೆ ಬರ್ತಿದ್ದಿದ್ದು ಮಗು ಅಲ್ಲ, ಕಳೆದ ಹಬ್ಬಕ್ಕೆ ಎಲ್ಲರೂ ಹೋಗಿರ್ತ. ಸುಮ್ಮನೆ ಆಯ್ಕೋ, ರಾಗ್ಲಿ ಮಾಡ್ಕೊಂಡ್ಬೇಡ. ನೀ ಸ್ವಲ್ಪ ಸಮಾಧಾನ ಮಾಡ್ಕೊಕಂಬ. ಈಗ ಅದೇ ಒಂದು ಟೆನ್ಷನ್, ಅದ್ರೊಳಗೆ ಮರ್ಕಿ ನೀನಂದ್ರೆ ರಾಗ್ಲಿ ಮಾಡಬೇಡ. ಮುಂಜೆ ಇಲ್ಲ ಎಷ್ಟು ದಿನ ಆಯ್ತು? ಅಲ್ಲೆಲ್ಲ ಫ್ರೆಂಡ್ಸ್ ಮನೆಗೆ ಹೋಯಿನೋ ಅಥವಾ ಆಡೋಕ್ಕೆಲ್ಲ ಹೋಯ್ಕಂತ ಹೇಳ್ತಿದ್ದಪ್ಪ ಆಗಳಿಗೊಂದ್ಸತಿ. ಹಾಗೆ ಮತ್ತಿನ್ನೊಂದು ಸತಿ ಎಲ್ಲರೂ ಆಡೋಕೊಂಡು ಅದೇ ಕ್ರಿಕೆಟ್ ಎಲ್ಲ ಇರುತ್ತಲ್ಲ ಅದಕ್ಕೆ ಎಲ್ಲೆಲ್ಲ ಊರಿಗೆ ಕರ್ಕೋತ್ರಲ್ಲ. ಹಂಗೆ ಬಾಪ್ ಕೈಲಿ ಫೋನ್ ಮಾಡ್ಕಿದ್ದಿತ್ತು. ಮೊಬೈಲ್ ಸ್ವಿಚ್ ಆಫ್ ಬರ್ತಿತ್ತು. ನಾ ಬೆಳಗಿಂದ ಫೋನ್ ಮಾಡಿದೆ, ಗೊತ್ತದಾಗಲಿತ್ತು ಸ್ವಿಚ್ ಆಫ್ ಇತ್ತು ಮೊಬೈಲ್. ಇವರೇ ಮಾಡೋದು. ನಿನ್ನೆ ರಾತ್ರಿ ಜೋರು ಮಾಡ್ರ ಅವನಿಗೆ. ಏನು ಮಾಡ್ಬಾರ್ದಿದ್ದು ಮಾಡ್ದೆ ಅಮ್ಮಂಗೆ. ಜೋರು ಮಾಡ್ರೆ ಮೊಬೈಲೆಲ್ಲ ಉಪಯೋಗಿಸ್ಬೇಡ ಅನ್ಕಂಡು ಸ್ವಿಚ್ ಆಫ್ ಮಾಡ್ದಾಗ ಅಂದ್ಕಂಡು ಎತ್ತಾಗ ಹೋಯ್ತು ಏನೋ ಗೊತ್ತಿಲ್ಲ. ಬೆಳೆದ ಮಕ್ಕಳ ಮೇಲೆ ಕೈ ಮಾಡ್ರೆ ಮತ್ತೆ ಅವು ಸುಮ್ಮನೆ ಇರ್ತವ. ಅಣ್ಣ ನಿಂಗೆ ಎಷ್ಟು ಸಲ ಹೇಳಿದೆ ನಿಂಗೆ
ಕೈ ಮಾಡಬೇಡ ಅವನ ಮೇಲೆ ಕೈ ಮಾಡಬೇಡ ಅನ್ಕೊಂಡು ಹೇಳ್ರಿ ನಿಂಗೆ ಅರ್ಥ ಆತಿಲ್ಲ. ಹೇಳಿಕೊಂಡ್ರು ಅದೊಂದು ಪಾಪದ ಗಂಡಿತ್ತು ಅನ್ಕಂಡು ನಾ ಫಸ್ಟೇ ಹೇಳಿದೆ ಅವ್ನು ನನ್ನ ಮಗನ ಸಮಾನ ಅನ್ಕಂಡು. ನಿನ್ನ ಮಗ ಏನಾಯ್ತು ಅವನು? ನಿನ್ನ ಮಗ ಅಲ್ಲ, ನನ್ನ ಹೊಟ್ಟೆಲಿ ಹುಟ್ಟಿದ ಮಗನಕ್ಕಿಂತ ಜಾಸ್ತಿ ಅವನು, ಗೊತ್ತಾಯ್ತು? ಅವನ ಮೇಲೆ ಅಂತ ಕೈ ಮಾಡೋದು ನೀನು? ನಿನಗೆ ತಿಂದಿದ್ದು ಜಾಸ್ತಿ ಆಯ್ತು, ಅವನ್ನೆಲ್ಲ ನಿಂಗೆ ಹೆಲ್ಪ್ ಮಾಡಿ ಕೊಡ್ತೀನಲ್ಲ ಹಂಗೈ. ನನ್ನ ಮಗನ ಸುದ್ದಿ ಬಂದ್ರೆ ಮತ್ತೆ ಜಾಗ್ರತೆ. ಯಾರು ಎಂತಕ್ಕೆ ಹೊಡಕಿದ್ದೈತೆ ಹೊಡುವಂಥದ್ದು? ಅವನೆಂತ ಮಾಡಿದ ತಪ್ಪ? ಹಾಂ ಅಂತ ಮಾಡಿದ್ದ ಏನೆಲ್ಲ ಮುಂದೆ ಗೊತ್ತಾಗ್ತದೆ ಹೇಳ್ತೆ. ಈ ಫಸ್ಟ್ ಅವನು ಎಲ್ಲಿದ್ದ ಅನ್ಕ ಕಾಣ್ಕಲ್ಲ. ಈಗ ನೀನು ನನ್ನ ಮೇಲೆ ಸಿಟ್ಟು ತೆಗಿತೆ ಮರೀತಿ. ಮಕ್ಕಳನ್ನು ತಪ್ಪು ಮಾಡ್ರೆ ನಾವೊಂದು ಹೇಳೋದೊಂದು ಅಪ್ಪ ಅಮ್ಮ ಕರ್ತವ್ಯ ಇರೋದಿಲ್ಲ. ಹಂಗಾರೆ ತಪ್ಪು ಮಾಡಿದ ಅದಕ್ಕೆ ಬೈದಿದೆ. ನಿಮ್ಮನ್ನೆಲ್ಲ ಆಗಲ ತಿದ್ದಿ ಮಾಡಿ ಎಲ್ಲ ಮಾಡಿದಿರಿ, ಈ ಥರ ಇರ್ತಿದ್ದೀರಿ ನೀವು? ಹೇಳ, ತಪ್ಪು ಮಾಡ್ರೆ ಮಕ್ಕಳಿಗೆ ಶಿಕ್ಷೆ ಕೊಡ್ಕಲ್ದ? ಬೆಳೆದ ಮಕ್ಕಳ ಮೇಲೆ ಕೈ ಮಾಡೋದು ಅಪರಾಧ ಅದು, ಗೊತ್ತಾ ನಿನಗೆ? ಎಂತ ಮಾಡಿದೆ ನೀನು ಒಂದ್ಸಲ ನಿಂಗೆ ಸಾಕು ಕೈದಿರಿ ಹೇಳು. ಇಲ್ಲೇ ತಂದು ಇಟ್ಕಂತೆ ನಾನು ಅವನ ಹೆಂಡತಿ ಮಕ್ಕಳನ್ನ ನನ್ನೊಟ್ಟಿಗೆ ಇರ್ತಿರತ್ಲಾಗೆ. ಸುಮ್ಮನೆ ನಾನು ಒಬ್ಬಳೇ ಇರ್ತೆ, ನನ್ನೊಟ್ಟಿಗೆ ಇರ್ತಿರು. ನೀವು ಟಾರ್ಚರ್ ಎಲ್ಲ ಮಾಡಬೇಡಿ ಅವನಿಗೆ. ಅದು ಮಂಜಂಗೆ ದೇವ್ರಂತ ಗಂಡದು. ಒಂದು ದಿವಸ ಒಂದು ಗಲಾಟೆ ಇಲ್ಲ, ಜೋರಾಗಿ ಮಾತಾಡಿ ಗೊತ್ತಿಲ್ಲ, ಅದಕ್ಕೆ ಕೈ ಮಾಡಿದೆ ಅಂದರೆ ನಿಂದೆ ಎಂಥದ್ದು ತಪ್ಪಿತ್ತು. ಅವನಿಗೆ ಎಂತ ಕೈ ಮಾಡ್ಕೋದೆ? ಅವನು ಏಗಳು ತಪ್ಪು ಮಾಡೋದಿಲ್ಲ, ನಂಗೆ ಗ್ಯಾರಂಟಿ ಇತ್ತು ಅದ್ರ ಬಗ್ಗೆ. ಮರಿತಿ ಇದೊಂದ್ಸಲ ಸಿಕ್ಕರ ಮೇಲೆ ನಿಮ್ಮ ಮನೇಲೇ ತಂದಿಟ್ಕೋ. ನಮಗೂ ಅವನ ಹರಮೈಕ ಕಂಡು ಸಾಕಾಯ್ತು. ನಂಗೆ ಸುಮಾರು ದಿವಸದಿಂದ ನಾನು ಕಾಣ್ತಿದ್ದೆ. ಹೇಳ್ರು ಮತ್ತು ಅವ್ನು 3 ಕಾಸು ಮರ್ಯಾದೆ ಉಳ್ಕಂತಿಲ್ಲ. ಬಿಡಿ ಎತ್ಲಾಗ ಈಗ ಎಲ್ಲಿದ್ದ? ಇಲ್ಲಿಲ್ಲ ಅಲ್ದ? ಬೇರೆ ಎಲ್ಲರೂ ನಾವು ಹುಡ್ಕೊಬತ್ತೆ. ಬಂದಿದ್ರೆ ಕಳಿಸ್ ಮನೆಗೆ. ಅವನನ್ನು ಹುಡ್ಕೋದು ಬಿಟ್ಕೊಂಡು ನಿಮ್ದು ಎಂತ ಹೇಳೋದು ಮಾತ್ರ ನೀವು? ಎಂತ ಹೇಳೋಂಗಿಲ್ಲ ನಾನು. ಇವ ಅಣ್ಣ ತಂಗಿ ಒಂದೇ ಥರ ಇಟ್ಕೊಂಬ್ರೊಳಗೆ ಹೇಗಳು. ಮಗನ ಬಗ್ಗೆ ಎಂತ ಯೋಚನೆ ಮಾಡಿ. ಸಾವಿತ್ರಿ ಬತ್ತೆ ನಿನ್ನ ಮುಟ್ಟಿಗೆ ಇದೆಲ್ಲ ಮಾಡೋದೆಲ್ಲ ಮಾಡ್ಕೊಂಡು ಈಗ ಬತ್ತೆ ಅನ್ಕೊಂಡು ಅಪ್ಪ ಬನ್ನಿ ಪೊಲೀಸ್ ಸ್ಟೇಷನಿಗಾರು ಹೋಗಿ ಕಂಪ್ಲೇಂಟ್ ಕೊಡುವ. ಮಾತಿ ಮುಂಚೆ ನಾನು ಅದಕ್ಕೆ ಇಲ್ಲಿ ಅಂತ ಹೇಳೋಕ್ಕಾಗ ಅನ್ಕ ಮಾಡೋದು. ಮತ್ತೆ ಈಚೆಗೆ ಇಪ್ಪು ಸಾಕು ಅವನು ಅನ್ಕೊಂಡು ನಾ ಮತ್ತೆ ಇಲ್ಲಿ ಬಂದೆ. ಪೊಲೀಸ್ ಎಲ್ಲ ಬೇಡ ಮರಿತಿ. ಕಡೆಗೆ ಎಂಥದ್ದು ಹೇಸಿಗೆ ಮನೆ ಬಾಗ್ಲಿ ಪೊಲೀಸರು ಒಪ್ಪದು. ನಮ್ಮ ಮನೇಲಿ ಇವತ್ತಿನವರಿಗೆ ಹಂಗಿಂದೆಲ್ಲ ಆಗಿಲ್ಲ. ಬೇಡ ಪೊಲೀಸರಿಗೆ ಗಿಲೀಸರೆಲ್ಲ ಬೇಡ. ಹೆಸರೆಲ್ಲ ಬೇಡ ಅಂದ್ರೆ ಮತ್ತೆ ಅಲ್ಲ ನೀನು ಮನೆಗೆ ಹೋಗಿ ಕೂತ್ಕೊಂಬತ್ತ ನಾವು ಅವ್ನ ಫ್ರೆಂಡ್ಸಿಗಾರು ಫೋನ್ ಮಾಡಿದ್ಯಾ ಇಲ್ಲೇ ನೀನು? ಮತ್ತು ಆಚೆ ಇದ್ದವರಿಗೆ ಎಲ್ಲರಿಗೆ ಕೇಳ್ಕಿದ್ದಿತ್ತು ಅಲ್ಲ ಸಾವಿತ್ರಿ. ಬೆಳೆದ ಮಗ, 2 ಮಕ್ಕಳಿದ್ದು ಸಣ್ಣ ಸಣ್ಣವು, ಹೆಂಡತಿ ಇದ್ದಳು, ಮನೆ ಇಲ್ಲ ಇಲ್ಲೂ ಇಲ್ಲ, ಬಿಟ್ಟಿಗೆ ಹೋಯ್ದು ಅಂತ ಹೇಳ್ರೆ ಜನ ಎಂತ ಹೇಳ್ತಾರೆ ಹೇಳು? ಎಲ್ಲ ಹೇಳಿ ಮನೆ ಬಿಟ್ಟು ಓಡಿ ಹೋದನು ಅನ್ಕೊಂಡು ಮುಂಚೆ ಸೂಕ್ಷ್ಮನ ಒಂಚೂರು ಹೇಳ್ರ ಅವ್ನ ಕೈಯಲ್ಲಿ ತಡ್ಕೊಂಬತ್ತಿಲ್ಲ. ಒಂದು ಗಂಡ್ಸ ಅವನು ಒಂಚೂರು ಅಂತಾರೆ. ಯಾರು ಮರ್ಕ್ರಂದ್ರೆ ಇಲ್ಲ ಅವನಿಗೆ. ಒಂಚೂರು ಯಾರು ಒಂದು ಮಾತು ಹೇಳ್ರು ಅಂದ್ರೆ ಇಲ್ಲ, ಕೋಣೆಯೊಳಗೆ ಹೋಗಿ ಮಲ್ಕಂತ ಅವನು. ಇನ್ನು ಕಡೆ ಜನ ಎಲ್ಲ ಬಿಡ್ತಾರೆ ಅವನಿಗೆ ವಾಪಸ್ ಬಂದ್ರ ಮೇಲೆ. ಅದನ್ನೊಂಚೂರು ಯೋಚನೆ ಮಾಡ್ಕಲ್ದ ನಾವು. ವಾಪಸ್ ಬರ್ಕಂದ್ರೆ ಅವನೆಲ್ಲರೂ ಕಳೆದು ಹೋಗಿರ್ಕಲ್ದ. ನೀವು ಹಂಗಾರೆ ಅವ್ನು ಓಡಿ ಹೋದ ಅಂತ ಅನ್ಕೊಂತೀರಿ ಎಂತ ಅನ್ಕೊಂಡಿರಿ? ಅಲ್ಲೇ ಎಲ್ಲರೂ ಅವನು ಅಷ್ಟೆಲ್ಲ ಇದು ಮಾಡುವನಲ್ಲ ಅವನು. ಅಲ್ಲೇ ಫ್ರೆಂಡ್ಸ್ ಫೋನ್ ಮಾಡಿ ಒಂದು ಕಾಂಬುದು ಬಿಟ್ಕೊಂಡು ಸುಮ್ಮನೆ ಮರ್ಕು ಕೂತ್ಕೊಂಡಿರಿಲ್ಲ ಹೊತ್ತಿಗೆ. ಎಂತದೆ ನೀವು ಒಳ್ಳೆ ಮರ್ಕುದು ಎಲ್ಲ ಬಿಟ್ಟಾಕಿ. ನೀವು ಆ ಗಿರ್ಕುದೆಲ್ಲ ಏಗಳು ಹಾಗೆ ನಿಮ್ದೊಂದು. ಅಷ್ಟು ಧೈರ್ಯ ಮಾಡ್ಕೊಂಡು ಆಚೆ ಮನೆಗೆಲ್ಲ ಹೋಗಿ ಕೇಳಿ. ಫೋನ್ ಮಾಡಿ ಮುಂಚೆ ಫೋನ್ ಸ್ವಿಚ್ ಆಫ್ ಅಂತೀರಿ ಅಲ್ಲ. ಆ ಫ್ರೆಂಡ್ಸಿಗೆ ಯಾರಿಗಾರು ಫೋನ್ ಮಾಡಿ ಕೇಳಿ. ನಾನು ಕಾರ್ ತಗೋ ಕೇಳ್ತೆ ಹೋಯ್ ಎಲ್ಲ ಬದಿ ಕಂಡ್ಕೋಪ್ಪ. ಇಲ್ಲಿ ನಮ್ದು ಊರಲ್ಲಿ ನೆಂಟ್ರ ಬಗ್ಗೆ ಮನೆಗೆಲ್ಲ ಹೋಯ್ ಬಪ್ಪ. ಹೋಯ್ ಒಂದು ರೌಂಡ್ ಕೇಳ್ಕೊ ಬಂದರೆ ಎಲ್ಲರೂ ಹೋಯ್ಪು ಸಾಕು ಅವನು. ಬೇಡ ಬೇರೆಯವ್ರ ಮನೆಗೆಲ್ಲ ಬೇಡ. ನಿನಗೆ ತಂಗಿ ಅನ್ಕೊಂಡು ನಾವಿಲ್ಲಿ ನಮ್ಮಲ್ಲೇ ಇರಲಿ ಅನ್ಕೊ ಬಂದದ್ದು. ನೆಂಟ್ರ ಬಗ್ಗೆ ಯಾರಿಗೆಲ್ಲ ಹೇಳ್ರು ಮತ್ತೆ ಸುಮ್ಮನೆ ಐಕಂತ್ರ ಅವ್ರ ಜೀವನ ಪರ್ಯಂತ ಹುಂಗ್ಸಕ್ಕೂ ಸಾಕು. ಬೇಡ ಬೇರೆ ಯಾರ ಮನೆಗೆ ಹೋಗೋದು ಬೇಡ. ನಾವು ಪೊಲೀಸ್ ಸ್ಟೇಷನಿಗೆ ಹೋಗೋದು ಬೇಡ. ಕಾಯುವ ಸ್ವಲ್ಪ ದಿನ ಕಾಯುವ. ಸ್ವಲ್ಪ ದಿನ ಕಾಯುವ ಅಂದರೆ ಇನ್ನು ಸ್ವಲ್ಪ ದಿನ ಗೊತ್ತಿಲ್ಲ ಅವನು ಅನ್ಕಂಡ. ಅಯ್ಯೋ ದೇವ್ರಿಗೆ ಹರ್ಕ್ಯಾರ ಮಾಡ್ಕಂತೆ ಸಾಯಂಕಾಲದೊಳಗೆ ಮನೆ ಬಂದರೆ ಸಾಕು ನನ್ನ ಮಗ. ಪೊಲೀಸ್ ಕಂಪ್ಲೇಂಟು ಕೊಡೋದಿಲ್ಲ, ಆಚೀಚೆ ಮನೇಲೂ ಹುಡ್ಕೋಕ್ಕಾಗ, ನೆಂಟ್ರ ಮನೆಗೂ ಒಪ್ಕಾಗ, ಹೆಂಗತ್ತು? ಎಂಥರ ಮಾಡ್ಕಣಪ್ಪ. ನಾ ಹೇಳೋಷ್ಟೆಲ್ಲ ಹೇಳಿದೆ. ನಾನು ಹೇಳಿದಾರೆ ಎಲ್ಲ ಒಂದು ಬದಿ ಹೋಗಿ ಕೇಳ್ಕೊಪ್ಪ. ಅಣ್ಣಯ್ಯ ನೀನು ಅವ್ರ ಫ್ರೆಂಡ್ಸ್ ಅವ್ರಿವ್ರು ಹೊತ್ತಿಗೆ ಗ್ಲಾಯ್ ಗುರ್ತಾ ಇರುತ್ತೆ. ನೀನು ಬೇಕಾದ್ರೆ ಹೊತ್ತಿಗೆ ಕರ್ಕೊಂಡು ಹೋಗ. ನಾನು ನೆಂಟ್ರ ಮನೆಗೆಲ್ಲ ಹೋಗಿ ಕೇಳ್ಕೊಬತ್ತೆ. ಎಲ್ಲೂ ಸಿಕ್ಕಲಿಲ್ಲ ಅಂದರೆ ಪಾಪಷ್ಟೊತ್ತಿ ನಾ ಪೊಲೀಸ್ ಸ್ಟೇಷನಿಗೆ ಹೋಯೇ ಬತ್ತೆ. ರೀತಿ ಅದೊಂದು ಕೆಲಸ ಮಾಡಬೇಡ. ನಿನ್ನ ಹತ್ರ ಹೇಳ್ರೆ ಹಿಂಗೆ ಎಷ್ಟು ರ್ಯಾಶ್ ನೀನೊಂಥರ. ನಂಗೆ ಆಗಲೇ ಗೊತ್ತಿತ್ತು ನಿನ್ನ ಹತ್ರ ಹೇಳ್ರೆ ಹಿಂಗೆ ಕತ್ತಿ ಹಪ್ಪದು ಅನ್ಕೊಂಡು. ಆರು ಎಲ್ಲೋ ನಿಮ್ಮ ಮನೇಲಿ ಇರ್ತೀನೇನೋ ಅನ್ಕ ಆಸಿಲ್ಲ ಅಂತ ಬಂದೆ. ನೀ ದಯವಿಟ್ಟು ನಿನ್ನ ಅಣ್ಣನ ಮೇಲೆ ಪ್ರೀತಿ ಇದ್ದಿದ್ದಾರೆ ಹಂಗಿಂದ ಎಂಥದ್ದು ಮಾಡಬೇಡ. ನಾ ಎಂಥ ಕಣ್ಣು ಮಾಡ್ಕಂತೆ ಮರೀತಿ. ಈ ಸುದ್ದಿ ಇಲ್ಲೇ ಮುಗಿಕ್ಕದು, ಯಾರಿಗೂ ಹೇಳಬೇಡ ಮಾತ್ರ. ಯಾರು ಗುಟ್ಟಾಗಿ ಇರಲಿ ಇದು ತಪ್ಪು. ನಿನ್ಗೆ ಅಣ್ಣಿಗೂ ಫೋನ್ ಮಾಡಿ ಹೇಳಬೇಡ. ಕಡೆಗೆ ಅಲ್ಲಿಂದ ಯಾರ್ಯಾರಿಗೆಲ್ಲ ಮತ್ತೆ ಹೇಳಿ ಕಡೆಗೆ ಊರಿಗೆಲ್ಲ ಗೊತ್ತಾಪದು ಬೇಡ. ನೀನು ಇಷ್ಟು ಹೇಳ್ತೆ ಅಂದರೆ ಇನ್ನು ಎಂತ ಮಾಡೋಕತ್ ಮರೆಯ. 1-2 ದಿನ ಕಾಯುವ ಬಪ್ಪು ಸಾಕು. ಕಡೆಗೂ ಬರಲಿಲ್ಲ ಅಂದ್ರೆ ಮಾತ್ರ ಅಣ್ಣಯ್ಯ ಸುಮ್ಮನೆ ಬೇಡ. ನಾವು ಸ್ಟೇಷನಿಗೆ ಹೋಪ ಆಯಿತಾ? ನೀವು ತಿಂಡಿ ತಿಂದಿರಿ ಹೊತ್ತಿಗೆ? ತಿಂಡಿ ತಿಂದಿರಿಯಾ ಖಾಲಿ ಹೊಟ್ಟೆಲಿದ್ದೀರಿಯಾ ನೀವು? ಮುಂಚೆ ಗ್ಯಾಸ್ಟಿಕ್ ಅಂತೀರಿ ನೀವು. ಎಂತ ಆತಿಲ್ಲ, ಟೆನ್ಷನ್ ಮಾಡ್ಕೊಂಡ್ಬೇಡಿ. ಟೆನ್ಷನ್ ಮಾಡ್ಕೊಂಡು ಎಂಥರ ಆತ ಹೇಳಿ? ನೀವು ಟೆನ್ಷನ್ ಮಾಡ್ಕೊಂಡ್ರೆ ಅವ್ನು ಸಿಕ್ತನಾ? ಇಲ್ಲ ಅಲ್ದ?
ಅಯ್ಯಪ್ಪ ಸಾವಿತ್ರಿ, ನೀವು ಒಂದೊಂದು ಮಾತಾಡೋದು ಅಂದ್ರೆ ಚಾಕು ಹಾಕ್ದಂಗೆ ಇತ್ತು ಮರೀತಿ. ಸಿಕ್ತನಾಕಿ ಅಂತೀಯಲ್ಲ, ಸಿಕ್ತ ನನ್ನ ಮಗ ಸಿಕ್ತ, ಇವತ್ತಲ್ಲ ನಾಳೆ ಸಿಕ್ತ. ಮಾತಾಡ್ರೆ ನಿಮ್ಗೆ ಹಾಗೆ ಅನ್ಸೋದು, ಆದ್ರೆ ಅದೇ ನಿಜ ಅಲ್ದ ಹೇಳಿ. ಆಯ್ತು, ಈಗ ಬೇಜಾರು ಮಾಡ್ಕೊಬೇಡಿ. ಈಗ ಎಂತ ತಿನ್ನಲಿಲ್ಲ ಅಂದ್ರೆ ಹೋಟ್ಲಿಂದ ತರಿಸಿ ಕೊಡ್ತೆ ತಿನ್ಲಕ್ಕೆ. ಒಂದೊಂದು 3 ಇಡ್ಲಿ ಯಾರೋ ತಿನ್ಕೊಂಡು ಹೋಯ್ನಿ, ಗೊತ್ತಿತ್ತು ನೀವು ಎಂತ ತಿನ್ನಲ್ಲ ಅನ್ಕೊಂಡು. ಅಲ್ಲಿ ಮಕ್ಕಳು ಮರಿ ಅಂತ ಮಾಡ್ಕೊಂಡಿದ್ವು. ಶ್ಯಾಮಲ್ ಹೆಣ್ಣು ನಮ್ಮನೆ ಹೇಳಿದ್ದಾಳಲ್ಲ, ನಮ್ಮನೆಗಿಂತ ಆ ಹೆಣ್ಣು ಎಷ್ಟಕ್ಕೂ ಬೇಕು. ಗಂಡ ಈಗ ಎಲ್ಲಿಲ್ಲ ಅಂತೆಲ್ಲ ಗೊತ್ತಾಯ್ತು ಅದಕ್ಕೆ. ಆರು ಒಂದು ಧೈರ್ಯ ಮಾಡ್ಕೊಂಡು ಮಕ್ಕಳಿಗೆಲ್ಲ ಇದು ಮಾಡ್ಕೊಂಡು ಹಳಿಯಾರನ್ನು ಕಂಡ್ಕೊಂಡು ಇದ್ದಳು. ಅವಳು ಶಾಲೆಗೆ ಹೋಗಿಲ್ಲ, ಇವತ್ತು ಮನೇಲೇ ಇದ್ದಳು. ಅಡ್ಡಿಲ್ಲ, ಅವಳಾರ ಸ್ವಲ್ಪ ಧೈರ್ಯ ತಂದ್ಕೊಂಡಳಲ್ಲ. ಮಕ್ಕಳಿದ್ವಲ್ಲ ಮರೆಯ, ಎಂತ ಮಾಡ್ತಿರು, ಮಕ್ಕಳಿದ್ದು ಕಣ್ಕಣ್ಕಲ್ಲ. ಎಲ್ಲಿ ಕೂಕಣಿ ನೀವು ಹೊರಗೆ ಚೇರ್ ಹಾಕಿ ಕೊಡ್ತೆ, ಇಡ್ಲಿ ಚಹಾ ಮಾಡಿಸಿ ಕೊಡ್ತೆ, ಕುಡ್ಕೊಂಡು ಹೋಯ್ಲಕ್ಕ. ಕಡೆ ಕಾಂಬ ಧೈರ್ಯ ಮಾಡ್ಕಣಿ. ಅತ್ತಿಗೆ ದೇವ್ರಿಗೆ ಒಂದು 100 ರೂಪಾಯಿ ತೆಗ್ದಿಡೀನಿ, ನಿಮ್ಮ ಮನೆ ದೇವರಿಗೂ ತೆಗ್ದಿಡೀನಿ, ಕಡೆ 5 ಮನೆಗೂ ದುಡ್ಡು ತೆಗ್ದಿಡಿ. ಕಾಂಬ ಸಿಕ್ಕುವ ನಮ್ಮ ಮಂಜ ಆಚೆ ಬದಿ ಎಲ್ಲರೂ ಬಂದಿದ್ರು, ಒಂದು ದಯವಿಟ್ಟು ಕಳಿಸಿನಿ ಮರ್ರೆ. ನಿಮ್ಮ ಅಪ್ಪ ಅಮ್ಮ ತುಂಬ ಯೋಚನೆ ಮಾಡ್ತಿದ್ರು. ಅಮ್ಮ ಉಣ್ಲಿಲ್ಲ ಅನ್ಕ ಹೇಳಿನಿ, ಅಮ್ಮ ಉಣ್ಲಿಲ್ಲ ಅಂದ್ರೆ ಅಮ್ಮ ಬತ್ತ ಬೇಗ. ಹೌದು ಮರ್ರೆ, ನನ್ನ ಮಗನ ಕಾಣ್ಕೊಂಬಂಗೆ ಆಯ್ತು ಕಣಿ. ಇವ್ರಿಗೆ ಎಷ್ಟಪ್ಪ ಹೇಳ್ದೆ ನಿನ್ನೆ ಬೈಬೇಡಿ ಅನ್ಕೊಂಡು. ಬೆಳೆದ ಮಕ್ಕಳ ಮೇಲೆ ಯಾರು ಕೈ ಮಾಡೋಕ್ಕಾಗಕ್ಕ ಯಾವತ್ತು. ಏನೋ ಒಂದು ತಪ್ಪು ಮಾಡೋದಿದ್ರೆ ಬುದ್ಧಿವಾದ ಹೇಳಿ, ಕೈ ಮಾಡೋಕೆ ಮಾತ್ರ ಹೋಗಬೇಡಿ ಯಾವತ್ತು. ಮತ್ತು ವಿಡಿಯೋ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮಾತ್ರ ಒತ್ತಕ್ಕಾಗಕ್ಕ. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾರ ಬೆಲ್ ಬಟನ್ ಒತ್ತೀನಿ. ಇವ್ರದ್ದು ಏಗಳು ಹಿಂಗೆ ಮರ್ಕೋದು ಕರೋದು ಇದ್ದದ್ದೇ. ಇಲ್ಲಿ ಕಣೆ ಮುಂಜಾನೆ ಅನ್ಕಣ್ಣ ನನ್ನ ಮಗ, ನಿಮಗೆಲ್ಲ ಗೊತ್ತಿತ್ತಲ್ಲ, ನೀಲಿ ಬಣ್ಣದ ಶರ್ಟ್, ಒಂಥರ ಬೂದ್ ಬಣ್ಣದ ಪ್ಯಾಂಟ್ ಹಾಕೊಂಡಿರ್ತ ಏಗಳಿಗೂ. ಮುಗ್ಧವಾದ ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಬಣ್ಣವನ್ನು ಹೊಂದಿದ್ದಾನೆ. ಕಂಡವರು ಕೂಡಲೇ ನಮಗೆ ಸಂಪರ್ಕಿಸಿ. ನಮ್ಮ ಫೋನ್ ನಂಬರ್ 0005355 ಬತ್ತೋಕ ಹಂಗಾರೆ.